ಇದು ನೋಡಿ ಒಂದು ಬಾಕ್ಸ್ ಮಾವಿನ ಹಣ್ಣು ತಗೊಂಡು ಬಂದಿದ್ದೇನೆ. ಅಲ್ಲೊಂದು ನೋಡಿ ಬಿಲ್ಡಿಂಗ್ ಡೆಮೊಲಿಷ್ ಮಾಡ್ತಿದ್ದಾರೆ. ಬಿಲ್ಡಿಂಗ್ ಡೆಮೊಲಿಷ್ ನಿಮಗೆ ಕಾಣಿಸ್ತಿದೆ ವಿಡಿಯೋದಲ್ಲಿ ಗೊತ್ತಿಲ್ಲ, ತುಂಬ ಬಿಸಿಲಿದೆ ಇಲ್ಲಿ. ಹಂಗೆ ಬಿಲ್ಡಿಂಗ್ ಡೆಮೊಲಿಷ್ ಮಾಡೋದಂದರೆ ಒಂದು ಕ್ರೇನಲ್ಲಿ ಒಂದು ಚಿಕ್ಕ JCB ಬರುತ್ತಲ್ಲ, ಅದನ್ನು ಚೈನ್ ಬುಲ್ಡೋಸರ್ ಅಂತಾರೆ. ಅದನ್ನು ಮೇಲೆ ಬಿಟ್ಟಿದ್ದಾರೆ ಬಿಲ್ಡಿಂಗ್ ಮೇಲೆ. ಅವ್ರ ಮೇಲೆ ಸ್ಯಾಟರ್ಡೆ ರಜೆ ಇದೆ, ಮಾರ್ನಿಂಗ್ ಶಿಫ್ಟ್ ಆಗ್ತಿದೆ. ಈಗ ಇವತ್ತು ರಜೆ ಇದೆ. ಇಲ್ಲಿದ್ದು ವಿಶೇಷ ಅಂದರೆ ಮೊಟ್ಟೆ ಮೇಲೆ ಡೇಟ್ ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ ನೋಡಿ. ಇದು ಪ್ಯಾಕೆಟ್ ಡೇಟ್ 18/7 ಅಂದರೆ ಲಾಸ್ಟ್ ಮಂತ್ ಪ್ಯಾಕ್ ಆಗಿದೆ. ಎಕ್ಸ್ಪೈರಿ 15/10 ಅಕ್ಟೋಬರ್ 15ಕ್ಕೆ ಎಕ್ಸ್ಪೈರಿ ಆಗುತ್ತೆ. ಇಲ್ಲಿ ನೋಡಿ ನನ್ನ ಫ್ರೆಂಡು ಬಂಗಡೆ ಮೀನು ತಂದಿದ್ದಾರೆ. ಎಷ್ಟು ದೊಡ್ಡದಿದೆ ನೋಡಿ, ಒಂದು ಪ್ಲೇಟಲ್ಲಿ ಫುಲ್ಲು ಬರ್ತಿದೆ, ಅಷ್ಟು ದೊಡ್ಡದಿದೆ. ಇವತ್ತು ಸೇಮಿಗೆ ಜೊತೆ ತೆಂಗಿನ ಹಾಲು ಮಾಡಿದ್ದೇನೆ, ಸ್ವೀಟ್ ತೆಂಗಿನ ಹಾಲು ಬೆಲ್ಲ ಎಲ್ಲ ಹಾಕಿ ಮಾಡಿದ್ದೇನೆ. ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ ಇವಾಗ. ಹೆಲೋ ವ್ಯೂವರ್ಸ್, ಕರುನಾಳ ದಂಪತಿ ಯೂಟ್ಯೂಬ್ ಚಾನೆಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ. ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಧನ್ಯವಾದಗಳು. ಇದು ನೋಡಿ ಒಂದು ಬಾಕ್ಸ್ ಮಾವಿನ ಹಣ್ಣು ತಗೊಂಡು ಬಂದಿದ್ದೇನೆ, ಮ್ಯಾಂಗೋ. ಇದಂದರೆ ನಮ್ಮದು ಇಂಡಿಯಾದಲ್ಲ, ಪಾಕಿಸ್ತಾನದ್ದು. ಇಲ್ಲಿ ನೋಡಿ ಪ್ರಾಡಕ್ಟ್ ಆಫ್ ಪಾಕಿಸ್ತಾನ ಅಂತ ಬರೆದಿದ್ದಾರೆ. ಒಂದು ಬಾಕ್ಸು 6 kg ಬರುತ್ತೆ. ಇದಕ್ಕೆ ಎಷ್ಟು ಕೊಟ್ಟೆ ಅಂದರೆ 35 ದಿರಮ್ ಕೊಟ್ಟೆ 6 kgಗೆ. 6 kgಗೆ 35 ಅಂದರೆ 1 kgಗೆ 6 ದಿರಮ್ ಥರ ಬಂತು. ದಿರಮ್ ಅಂದರೆ ಇದು ನಾರ್ಮಲ್ ಆಗಿ ತಗೊಂಡ್ರೆ 1 kgಗೆ 12 ದಿರಮ್ ಇರುತ್ತೆ. 12 ಮಿನಿಮಮ್ 12 ದಿರಮ್ ಇರುತ್ತೆ. ಆದರೆ ನಾವು ಆಫರಲ್ಲಿ ತಗೊಂಡಿದ್ದು 6 ದಿರಮಲ್ಲಿ ಸಿಕ್ತು. ನೋಡಿ ಮ್ಯಾಂಗೋ ಹೆಂಗಿದೆ ಅಂತ, ತುಂಬ ಸ್ಮೆಲ್ ಬರ್ತಿದೆ. ಟೋಟಲ್ 16 ಮ್ಯಾಂಗೋ ಇದೆ. 16 ಮ್ಯಾಂಗೋ ಇತ್ತು, ಒಂದು ಮ್ಯಾಂಗೋ ತಿಂದಿದ್ದೇನೆ ನಾನು. ಇಲ್ಲಿ 8 ಇತ್ತು, ಕೆಳಗೆ ಇದೆ. ಕೆಳಗೆ ನೋಡ್ಬೋದು ನೀವು, ಡೌನ್ ಸೈಡು ಇದೆ 8. ತುಂಬ ಟೇಸ್ಟಿಯಾಗಿದೆ. ಈ ಥರ ಒಂದು ಇದಂದರೆ ನಮಗೆ ಬಲ್ದಿಯಾ ಮಾರ್ಕೆಟ್ ಅಂದರೆ ಇಲ್ಲಿದು ಮುನ್ಸಿಪಾಲ್ಟಿ ಮಾರ್ಕೆಟು ಇರುತ್ತೆ. ಗೌರ್ಮೆಂಟ್ ಅವ್ರು ನಡೆಸ್ತಿರ್ತಾರೆ, ಅಂದರೆ ಗೌರ್ಮೆಂಟ್ ಪರ್ಮಿಷನ್ ಕೊಟ್ಟು ನಡೆಸ್ತಿರ್ತಾರೆ. ಅಲ್ಲಿ ಹೋಲ್ಸೇಲಲ್ಲಿ ಸಿಕ್ಕಿದ್ದು. ನಮ್ಮ ಶಾಪಲ್ಲೆಲ್ಲ ಅಲ್ಲಿಂದನೇ ತರ್ತಾರೆ. ಶಾಪು ದೊಡ್ಡ ದೊಡ್ಡ ಮಾಲಲ್ಲೆಲ್ಲ ಅದೇ ಹೋಲ್ಸೇಲ್ ಮಾರ್ಕೆಟಿಂದ ತಂದು ಮತ್ತು ಇಲ್ಲಿ ಸೆಲ್ ಮಾಡ್ತಾರೆ. ಅರ್ಧಕ್ಕರ್ಧ ಲಾಭ ಮಾಡ್ತಾರೆ. ಅದರಲ್ಲಿ ನೋಡ್ಬೋದು. ಇದು ನಮಗೆ ಎಷ್ಟು ಒಳ್ಳೆ ಆಫರಲ್ಲಿ ಸಿಕ್ತು. ಅಲ್ಲಿಗೆ ಇಲ್ಲಿಂದ ಸ್ವಲ್ಪ ದೂರ ಇದೆ. ಅಲ್ಲಿ ಹೋದರೆ ಏನಾದರೂ ಫುಡ್ ಸಿಗುತ್ತೆ. ನನಗೆ ಮ್ಯಾಂಗೋ ಅಂದರೆ ಇಷ್ಟ ಅಲ್ಲ, ಇದು ಸೀಸನಲ್ ಫುಡ್, ಯಾವಾಗಲೂ ಸಿಗಲ್ಲ. ಇವಾಗ ಸಿಗ್ತಾಯಿದೆ, ಸೀಸನಲ್ ಫ್ರೂಟ್ ಅಲ್ಲ, ಹಂಗೆ ತಗೊಂಡೆ ನಾನು. ಇವಾಗ ಜಾಸ್ತಿಯಾಗಿ ಮ್ಯಾಕ್ಸಿಮಮ್ ಸೀಸನ್ ಮುಗೀತಾ ಬಂತು. ಆದರೂ ಅಲ್ಲಿತ್ತು ಮಾರ್ಕೆಟಲ್ಲಿ. ಒಳ್ಳೇದಿದೆ ಇದ್ದರೆ ಕೊಡಿ ಅಂದೆ, ಒಳ್ಳೇದಿದೆ, ಒಳ್ಳೆ ಟೇಸ್ಟ್ ಇದೆ ಅಂತ. ಅದಕ್ಕೆ ಒಂದು ಬಾಕ್ಸ್ ತಗೊಂಡು ಬಂದೆ. ಅಲ್ಲೊಂದು ನೋಡಿ ಬಿಲ್ಡಿಂಗ್ ಡೆಮೊಲಿಷ್ ಮಾಡ್ತಿದ್ದಾರೆ. ಬಿಲ್ಡಿಂಗ್ ಡೆಮೊಲಿಷ್ ನಿಮಗೆ ಕಾಣಿಸ್ತಿದೆ ವಿಡಿಯೋದಲ್ಲಿ ಗೊತ್ತಿಲ್ಲ, ತುಂಬ ಬಿಸಿಲಿದೆ ಇಲ್ಲಿ. ಹಂಗೆ ಬಿಲ್ಡಿಂಗ್ ಡೆಮೊಲಿಷ್ ಮಾಡೋದಂದರೆ ಒಂದು ಕ್ರೇನಲ್ಲಿ ಒಂದು ಚಿಕ್ಕ JCB ಬರುತ್ತಲ್ಲ, ಅದನ್ನು ಚೈನ್ ಬುಲ್ಡೋಸರ್ ಅಂತಾರೆ. ಅದನ್ನು ಮೇಲೆ ಬಿಟ್ಟಿದ್ದಾರೆ ಬಿಲ್ಡಿಂಗ್ ಮೇಲೆ. ಅವರು ಮೇಲಿಂದನೇ ಡೆಮೊಲಿಷ್ ಬರ್ತಾ ಇದ್ದಾರೆ ನೋಡಿ. ಸುತ್ತ ಕಟ್ಟಿದ್ದಾರೆ, ಅಂದರೆ ಅದರದ್ದು ಏನಾದರೂ ಇದೆಲ್ಲ ಇಟ್ಟಿಗೆ ಅದೆಲ್ಲ ಆ ಕಡೆ ಈ ಕಡೆ ಹೋಗ್ಬಾರ್ದಲ್ಲ, ಅದಕ್ಕೆ ಸುತ್ತ ಪಾರ್ಟಿಷನ್ ಕಟ್ಟಿದ್ದಾರೆ. ಪಾರ್ಟಿಷನ್ ಕಟ್ಟಿ ಅದರ ಮೇಲೆ ಇದನ್ನು ಬಿಟ್ಟಿದ್ದಾರೆ, JCB ಅನ್ನು, ಚಿಕ್ಕ JCB ಅನ್ನು, ಚೈನ್ ಬುಲ್ಡೋಸರನ್ನು. ಅದು ಡೆಮೊಲಿಷ್ ಮಾಡ್ತಾ ಇದೆ. ಹಂಗೆ ಮಾಡ್ತಾ ಕೆಳಗೆ ಬರುತ್ತೆ ಅದು. ಇಲ್ಲೆಲ್ಲ ಹಂಗೆ ಡೆಮೊಲಿಷ್ ಮಾಡ್ತಾರೆ. ಯಾಕಂದರೆ ನೋಡ್ಬೋದು ನೀವು, ಅಲ್ಲಿ ಪಕ್ಕದಲ್ಲಿ ಎಷ್ಟು ಬಿಲ್ಡಿಂಗ್ ಎಲ್ಲ ಇದೆ. ಆ ಬಿಲ್ಡಿಂಗ್ ನಡುವೆ ಇದು ಡೆಮೊಲಿಷ್ ಮಾಡ್ತಿದ್ದಾರೆ. ಡೆಮೊಲಿಷ್ ಮಾಡಿ ಮತ್ತೆ ಅಲ್ಲಿ ಪುನಃ ಹೊಸ ಬಿಲ್ಡಿಂಗ್ ಬರುತ್ತೆ. ಯಾಕಂದರೆ ಒಂದೊಂದು ಬಿಲ್ಡಿಂಗ್ ಇಷ್ಟು ವರ್ಷ ಅಂತ ಪರ್ಮಿಷನ್ ಕೊಡ್ತಾರೆ. ಇಲ್ಲಿ ಗೌರ್ಮೆಂಟ್ ಬಂದು ಟೆಸ್ಟ್ ಮಾಡ್ತಾರೆ. ಯಾವ ಬಿಲ್ಡಿಂಗ್ ಎಲ್ಲ ಟೆಸ್ಟಲ್ಲಿ ಫೈಲ್ ಆಗುತ್ತೆ ನೋಡಿ, ಸಿವಿಲ್ ಡಿಫೆನ್ಸ್ ಟೆಸ್ಟ್ ಅಂತಾರೆ. ಆ ಟೆಸ್ಟಲ್ಲಿ ಫೈಲ್ ಆಗುತ್ತೆ, ಅವರದ್ದು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ. ಒಮ್ಮೆ ಲೈಸೆನ್ಸ್ ಕ್ಯಾನ್ಸಲ್ ಆದರೆ ಮತ್ತೆ ಏನು ಮಾಡಲಿಕ್ಕೆ ಆಗಲ್ಲ ಅವರಿಗೆ, ಮತ್ತೆ ಬೇರೆ ಬಿಲ್ಡಿಂಗ್ ಕಟ್ಟಲೇಬೇಕು. ಹಂಗೆ ಇದನ್ನು ಡಿಮಾಲಿಷ್ ಮಾಡಿ ಮತ್ತೆ ಅದೇ ಜಾಗದಲ್ಲಿ ಬೇರೆ ಬಿಲ್ಡಿಂಗ್ ಬರುತ್ತೆ. ನೋಡ್ತಿರ್ಬೋದು ಹೆಂಗೆ ಮಾಡ್ತಿದ್ದಾರೆ ಅಂತ. ಅಂದರೆ ಮೇಲೆಯಿಂದ ಮಾರ್ಕೊಂಡು ಕೆಳಗೆ ಬರ್ತಾರೆ. ಯಾರಿಗೂ ಡಿಸ್ಟರ್ಬೆನ್ಸ್ ಆಗಲ್ಲ. ಸ್ವಲ್ಪ ಸೌಂಡ್ ಬರುತ್ತೆ ಅಷ್ಟೇ. ಇಲ್ಲಾಂದರೆ ನಮ್ಮ ಕಡೆ ಎಲ್ಲ ಬಿಲ್ಡಿಂಗ್ ಡೆಮಾಲಿಷ್ ಅಂದರೆ ಎಷ್ಟು ಇದು ಮಾಡಬೇಕು, ಪಕ್ಕದಲ್ಲೆಲ್ಲ ಬಿಲ್ಡಿಂಗ್ ಡೆಮಾಲಿಷ್ ಮಾಡೋ ಪಕ್ಕ ಎಲ್ಲ ಬೀಳುತ್ತೆ ಅಲ್ಲ. ಇಲ್ಲಿ ಆಗಲ್ಲ, ಡೈರೆಕ್ಟ್ ಕೆಳಗೆ ಬೀಳ್ತಾ ಇರುತ್ತೆ. ಹಂಗೆ ಮಾಡ್ತಾ ಅವ್ರು ಕೆಳಗೆ ಹೋಗ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ನೀವು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಸ್ಯಾಟರ್ಡೆ ರಜೆ ಇದೆ, ಮಾರ್ನಿಂಗ್ ಶಿಫ್ಟ್ ಆಗ್ತಿದೆ. ಈಗ
ಇವತ್ತು ರಜೆ ಇದೆ. ಹಂಗೆ ಇವಾಗ ಜಸ್ಟ್ ಎದ್ದು ಫ್ರೆಶ್ ಅಪ್ ಆಗಿ ಬಂದೆ ಅಷ್ಟೇ. ಇವಾಗ ಎಗ್ ಮ್ಯಾಗಿ ಮಾಡಬೇಕು. ಒಂದು 15 ಮೊಟ್ಟೆದು ಒಂದು ಡಬ್ಬ ತಗೊಂಡಿದ್ದೇನೆ, ಮೊಟ್ಟೆ ಪ್ಯಾಕೆಟ್ ಖಾಲಿ ಆಯಿತು. ಈಗ ಸಾಧಾರಣ ಒಂದು 6 ಮೊಟ್ಟೆ ತನಕ ಖಾಲಿ ಆಯಿತು. ನೋಡ್ತಾ ಇರ್ಬೋದು. ಇದರಲ್ಲಿ ಗ್ರೇಡ್ ಬರುತ್ತೆ, ಇದು ಗ್ರೇಡ್ ಎ, ಆ ಥರ ಬೇರೆ ಬೇರೆ ಗ್ರೇಡ್ ಬರುತ್ತೆ. UAE ಪ್ರಾಡಕ್ಟ್, ಯುನೈಟೆಡ್ ಅರಬ್ ಎಮಿರೇಟ್ಸ್ ಪ್ರಾಡಕ್ಟ್. ಈ ಥರ ಇಲ್ಲಿದ್ದು ವಿಶೇಷ ಅಂದರೆ ಮೊಟ್ಟೆ ಮೇಲೆ ಡೇಟ್, ಎಕ್ಸ್ಪೈರಿ ಡೇಟ್ ಹಾಕಿರ್ತಾರೆ ನೋಡಿ. ಇದು ಪ್ಯಾಕೆಟ್ ಡೇಟ್ 18/7 ಅಂದರೆ ಲಾಸ್ಟ್ ಮಂತ್ ಪ್ಯಾಕ್ ಆಗಿದೆ. ಎಕ್ಸ್ಪೈರಿ 15/10 ಅಕ್ಟೋಬರ್ 15ಕ್ಕೆ ಎಕ್ಸ್ಪೈರಿ ಆಗುತ್ತೆ ಮೊಟ್ಟೆ. ಹಂಗೆ ಪ್ರತಿ ಮೊಟ್ಟೆ ಮೇಲೆ ಸೇಮ್ ಡೇಟ್ ಆಗಿರ್ತಾರೆ. ಈ ಟ್ರೇ ಮೊಟ್ಟೆ ಮೇಲೆ ಸೇಮ್ ಡೇಟ್ ಹಾಕಿರ್ತಾರೆ. ಅಲ್ಲಿವರೆಗೆ ನಾವು ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಟು ಯೂಸ್ ಮಾಡಬೇಕು. ಹೊರಗಡೆ ಇಟ್ಟರೆ ತುಂಬ ಬಿಸಿ ಇದೆ ಅಲ್ಲ, ಇಲ್ಲಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಮತ್ತು ಈ ಒಂದು ಟ್ರೇಗೆ ರೇಟ್ ಎಷ್ಟು ಅಂದರೆ 10 ದಿರಮ್. 10 ದಿರಮ್ ಅಂದರೆ 220 ರೂಪಾಯಿ. 220 ರೂಪಾಯಿ ಒಂದು ಟ್ರೇಗಾದರೆ 15 ಮೊಟ್ಟೆ ಇದೆ. ಒಂದೊಂದು ಮೊಟ್ಟೆಗೆ 15 ರೂಪಾಯಿ ಬೀಳುತ್ತೆ ಇಲ್ಲಿ. ಇಂಡಿಯನ್ ರುಪೀಸಲ್ಲಿ 15 ರೂಪಾಯಿ ಬೀಳುತ್ತೆ ಇಲ್ಲಿ. ಮೊಟ್ಟೆಯಲ್ಲಿ ಸೈಜು ಬರುತ್ತೆ, ಲಾರ್ಜ್, ಮೀಡಿಯಮ್ಮು, ಸ್ಮಾಲ್ ಅಂತ. ಇದು ಮೀಡಿಯಮ್ ಸೈಜ್ ಮೊಟ್ಟೆ ನೋಡ್ತಾ ಇರ್ಬೋದು ನೀವು. ಎಗ್ ಮ್ಯಾಗಿ ಮಾಡಬೇಕು. ಎಗ್ ಮ್ಯಾಗಿ ಮಾಡಲಿಕ್ಕೆ ನಾನೊಂದು 2 ಮೊಟ್ಟೆನೂ ಬೇಯಲಿಕ್ಕೆ ಇಡಬೇಕು. ಬಾಯ್ಲ್ಡ್ ಎಗ್ ಆಗಿ ಮಾಡಿದರೆ ಒಳ್ಳೆಯದಾಗುತ್ತೆ. ಇದರಲ್ಲಿ ಸೈಜ್ ಬರೆದಿರ್ತಾರೆ, ಆದರೆ ಇದರಲ್ಲಿ ಬರ್ದಿಲ್ಲ ಸೈಜ್. ಬೇರೆ ಮೊಟ್ಟೆ ಪ್ಯಾಕಲ್ಲೆಲ್ಲ ಸೈಜು ಬರೆದಿರ್ತಾರೆ ಯಾವ ಸೈಜ್ ಅಂತ. ಇದು ಮೀಡಿಯಮ್ ಸೈಜ್ ಇದೆ, ಗೊತ್ತಾಗುತ್ತೆ ನೋಡುವಾಗ. ಇಲ್ಲಿ ನೋಡಿ, ನನ್ನ ಫ್ರೆಂಡು ಬಂಗಡೆ ಮೀನು ತಂದಿದ್ದಾರೆ. ಎಷ್ಟು ದೊಡ್ಡದಿದೆ ನೋಡಿ. ಒಂದು ಪ್ಲೇಟಲ್ಲಿ ಫುಲ್ಲು ಬರ್ತಿದೆ, ಅಷ್ಟು ದೊಡ್ಡದಿದೆ. 15 ದಿರಮು. 15 ದಿರಮ್ ಅಂದರೆ 350 ರೂಪಾಯಿ ಆಯಿತು ಇಂಡಿಯಾದು. ನೋಡಿ ಹೆಂಗಿದೆ ಅಂತ, ಎಷ್ಟು ದೊಡ್ಡದಿದೆ ಮೀನು. ಇದು ಮೀನು ಅಂದರೆ 1 kg, ಒಂದು ಮೀನು ಅರ್ಧ kg ಇದೆ. 15 ದಿರಮ್ಗೆ 3 ಮೀನು ಬಂದಿದೆ ಅಂತೆ. ನೋಡಿ ಎಷ್ಟು ದೊಡ್ಡದಿದೆ ಅಂತ ಮೀನು. ಮಸಾಲ ಹಾಕಿಟ್ಟಿದ್ದಾರೆ, ಮತ್ತು ಫ್ರೈ ಮಾಡ್ತಾರಂತೆ. ಕಿದರ್ ಗ್ರಿಲ್ ಮಾಡಲ್ಲ ನಿಚೆ. ಹಾಂ, ಮತ್ತು ಆಯಿಲ್ ಹಾಕಿ ಫ್ರೈ ಮಾಡ್ತಾರೆ. ಆಯಿಲಲ್ಲಿ ತವಾ ಫ್ರೈ ಮಾಡ್ತಾರಂತೆ. ಇವತ್ತು ಸೇಮಿಗೆ ಜೊತೆ ತೆಂಗಿನ ಹಾಲು ಮಾಡಿದ್ದೇನೆ. ಸ್ವೀಟ್ ತೆಂಗಿನ ಹಾಲು, ಬೆಲ್ಲ ಎಲ್ಲ ಹಾಕಿ ಮಾಡಿದ್ದೇನೆ. ಬ್ಲ್ಯಾಕ್ ಟೀ ಇದೆ ಒಟ್ಟಿಗೆ. ಸೇಮಿಗೆ ಇದು 10 ಸಾವಿಗೆ. ಇದಂದರೆ ರೆಡಿಮೇಡ್ ಸಿಗುತ್ತೆ. ಅದು ರೆಡಿಮೇಡ್ ತಗೊಂಡೀಗ ಒಂದು ಚಿಕ್ಕದಿದೆ, ಅದಕ್ಕೆ 4 ಪೀಸ್ ಬಿಸಿ ಮಾಡಿದ್ದೇನೆ. ಇವಾಗ ತಿನ್ನಬೇಕು. ಇದು ತೆಂಗಿನ ಹಾಲು, ಸ್ವೀಟ್ ತೆಂಗಿನ ಹಾಲು ಜೊತೆ ಒಳ್ಳೆ ಕಾಂಬಿನೇಷನ್, ತುಂಬ ಚೆನ್ನಾಗಿ ಇರುತ್ತೆ ತಿನ್ನಲಿಕ್ಕೆ. ಹಾಯ್ ಫ್ರೆಂಡ್ಸ್, ಇವಾಗ ಜಸ್ಟ್ ಶಾಪ್ಗೆ ಹೋಗಿ ಬಂದೆ. ಶಾಪಿಂದ ಹೋಗಿ ಏನೆಲ್ಲ ತಂದೆ ಅಂತ ತೋರಿಸ್ತೇನೆ. ವೀಕ್ಲಿ ಶಾಪಿಂಗ್ ಮಾಡಿ ಬಂದೆ, ಏನೆಲ್ಲ ತಂದೆ ತೋರಿಸ್ತೇನೆ. ಇವಾಗ ಅಂದರೆ ಔಟ್ಸೈಡ್ ತುಂಬ ಬಿಸಿ ಇದೆ. ಒಂದು ಶಿಫ್ಟ್ ಕೂಡ ಚೇಂಜ್ ಆಯಿತು, ಮಾರ್ನಿಂಗ್ ಶಿಫ್ಟ್ ಆಯಿತು. ಅದಕ್ಕಾಗಿ ಬೆಳಿಗ್ಗೆನೇ ಹೋಗಿದ್ದೆ. ನಿನ್ನೆ ಸೆಕೆಂಡ್ ಶಿಫ್ಟ್ ಮಾಡಿ ಬಂದು ನಾಳೆ ಮಾರ್ನಿಂಗ್ ಶಿಫ್ಟ್ಗೆ ಹೋಗಬೇಕು. ಅದಕ್ಕೆ ಬೆಳಿಗ್ಗೆನೇ ಶಾಪಿಗೆ ಹೋಗಿ ಬಂದೆ. ಏನೆಲ್ಲ ತಂದೆ ಅಂತ ನಿಮಗೆ ತೋರಿಸ್ತೇನೆ. ಮಿಕ್ಸ್ಚರ್ ಪ್ಯಾಕೆಟ್ ಬಂದು ಒಂದು, ಇದು ಅಂದರೆ ಮಾರ್ನಿಂಗ್ ಶಿಫ್ಟ್ ಅಲ್ಲ, ಈವ್ನಿಂಗಿಗೆ ಸ್ನ್ಯಾಕ್ಸ್ಗೆ ಬೇಕಾಗುತ್ತೆ. ಅದಕ್ಕಾಗಿ ಮಿಕ್ಸ್ಚರ್ ಪ್ಯಾಕೆಟ್ ಒಂದು ತಂದೆ. ಮೀನು ತಗೊಂಡೆ, ಬೂತಾಯಿ ಮೀನು ಒಳ್ಳೆಯಿತ್ತು, ಫ್ರೆಶ್ ಇತ್ತು, ಅದಕ್ಕಾಗಿ ತಗೊಂಡೆ. ಇದಂದರೆ ಕ್ಲೀನ್ ಮಾಡಿ ಕೊಡಲ್ಲ, ನಾವೇ ಮಾಡಬೇಕು ಕ್ಲೀನಿಂಗ್. ಇವಾಗ ಮಾಡಿ ಸ್ವಲ್ಪ ಇದು ಮಸಾಲ ಹಾಕಿಡಬೇಕು. ಆಮೇಲೆ ಸ್ವಲ್ಪ ಕರಿ ಮಾಡಲಿಕ್ಕೆ ಫ್ರೀಝರಲ್ಲಿ ಎತ್ತಿಡಬೇಕು. ಬೂತಾಯಿ ಮೀನು ಮತ್ತು ಚಕ್ಕುಲಿ ತಗೊಂಡೆ. ಇದು ಹಂಗೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಬೇಕಾಗುತ್ತೆ. ಡೈಲಿ ಒಂದೇ ತಿಂದರೆ ಚೆನ್ನಾಗಿರಲ್ಲ, ಅದಕ್ಕೆ ಚಕ್ಕುಲಿ ಮತ್ತು ಮಿಕ್ಸ್ಚರ್ ಎರಡು ತಗೊಂಡೆ. ಬಾಯ್ಲ್ಡ್ ರೈಸ್ ತಗೊಂಡೆ, 5 kg ಪ್ಯಾಕೆಟ್. ಇದಂದರೆ ನೋಡ್ತಾ ಇರ್ಬೋದು ನೀವು, ಮಲಯಾಳಿಯಲ್ಲೇ ಬರೆದಿದ್ದಾರೆ. ಇದು ಕೇರಳದಿಂದ ಇಂಪೋರ್ಟ್ ಆಗುತ್ತೆ. ಲೀಟ್ರದ್ದು ತೆಂಗಿನ ಡಬ್ಬ ತಗೊಂಡೆ. ತೆಂಗಿನೆಣ್ಣೆ ಡಬ್ಬ 1 ಲೀಟ್ರದ್ದು. ಇದು ಹಂಗೆ, ಇದು ಕೇರಳದಿಂದನೇ ಬರುತ್ತೆ. ಎಲ್ಲ ಮ್ಯಾಕ್ಸಿಮಮ್ ಐಟಮ್ ಎಲ್ಲ ಇಲ್ಲಿ ಕೇರಳದಿಂದನೇ ಬರುತ್ತೆ, ಇಲ್ಲಿಗೆ ಎಕ್ಸ್ಪೋರ್ಟ್ ಆಗುತ್ತೆ. ಇಂಡಿಯನ್ ಐಟಮ್ ಅಂದರೆ 80% ಐಟಮ್ ಎಲ್ಲ ಕೇರಳದಿಂದನೇ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿಗೆ. ಇದು ತೆಂಗಿನ ತುರಿ ತಗೊಂಡೆ 2 ಡಬ್ಬ. ಇದು ಆರೆಂಜ್, ಚಿಕ್ಕ ಆರೆಂಜ್, ಒಳ್ಳೆಯದಾಗುತ್ತೆ, ಟೇಸ್ಟ್ ಇರುತ್ತೆ ಇದು ಸ್ವೀಟಾಗಿ. ಟೊಮೆಟೊ ತಗೊಂಡೆ. ಆರೆಂಜ್ ಜ್ಯೂಸ್ ಒಂದು ತಗೊಂಡೆ.
ಬಿಸಿಲಲ್ಲಿ ಬಂದದಲ್ಲ, ಇವಾಗ ಒಂದು ಜ್ಯೂಸ್ ಕುಡಿಬೇಕು. ಆವಾಗ ಬಿಸಿಲಿಗೆ ಚೆನ್ನಾಗಿರುತ್ತೆ. ಈಗ ಫುಲ್ ಟಯರ್ಡ್ ಆಗಿದೆಲ್ಲ ಜ್ಯೂಸ್ ಇದು ಅಂದರೆ ಫ್ರೆಶ್ ಜ್ಯೂಸು. ಇದಕ್ಕೆ ಏನು 100% ಜ್ಯೂಸ್ ಮಾತ್ರ ಇರುತ್ತೆ ಆರೆಂಜಿದ್ದು, ಬೇರೆ ಏನು ಮಿಕ್ಸ್ ಹಾಕಲ್ಲ ಅಂತ ಬರ್ತಿದ್ದಾರೆ. ನೋ ಆ್ಯಡೆಡ್ ಶುಗರ್ ಅಂತಲೂ ಬರ್ತಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಒಳ್ಳೆಯದಿರುತ್ತೆ, ಟೇಸ್ಟಿಯಾಗಿರುತ್ತೆ ಇದು. ಮತ್ತೊಂದು ಸಿಹಿ ಹಳ್ಳ ತಗೊಂಡೆ. ಸಿಹಿ ಹಳ್ಳ ಜಾಸ್ತಿಯಾಗಿ ಕೇರಳದಿಂದನೂ ಬರುತ್ತೆ ಮತ್ತು ಶ್ರೀಲಂಕಾದಿಂದ ಜಾಸ್ತಿಯಾಗಿ ಬರುತ್ತೆ. ಯಾಕಂದರೆ ಶ್ರೀಲಂಕಾದಲ್ಲಿ ಸ್ವಲ್ಪ ರೇಟ್ ಕಮ್ಮಿ ಇರುತ್ತಲ್ಲ, ಅದಕ್ಕಾಗಿ ಶ್ರೀಲಂಕಾದಿಂದ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿಗೆ. ನೋಡ್ತಾ ಇರ್ಬೋದು, ಇಷ್ಟೆಲ್ಲ ಐಟಮ್ ತಗೊಂಡು ಬಂದೆ ಇವಾಗ ಮಾರ್ಕೆಟಿಗೆ ಹೋಗಿ.